ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನಮ್ಮ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಂದಿಗೆ ನಮ್ಮ ಕಾರ್ಯದರ್ಶಿಯಾದ ಸುಪ್ರೀತಾಳು ಅವರಿದ್ದಾರೆ. ಹಾಗೆ ಜಾಯಿಂಟ್ ಸೆಕ್ರೆಟರಿ ಆದ ದೀಪಕ್ ಕುಮಾರ್ ಇದ್ದಾರೆ. ಹಾಗೆ ಎಕ್ಸಿಟ್ ಕಮಿಟಿ ಮೆಂಬರ್ ಆದ ರಿಯಾಜ್ ಹುಸೇನ್ ಅವರಿದ್ದಾರೆ. ಹಾಗೆ ಇನ್ನೊಬ್ರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇನ್ನೊಬ್ರು ರೈಸ್ ಪಿ ಸಿ ಅವರಿದ್ದಾರೆ. ಹಾಗೆ ನಮ್ಮ ಟ್ರೆಜರರ್ ಆದ ಲಕ್ಷ್ಮೀ ಸುವರ್ಣರವರು ನಮ್ಮೊಂದಿಗೆ ಇದ್ದಾರೆ. ಈ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಕರ್ನಾಟಕ ರಾಜ್ಯದೊಂದಿಗೆ ಅಫಿಲಿಯೇಷನ್ ಆದ ನಂತರ ಇದೊಂದು ನಮಗೆ ಜಿಲ್ಲೆಗೆ ನಮಗೆ ದೊಡ್ಡ ಒಂದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಉತ್ತೇಜನ ಕೊಡುವ ಇದರಲ್ಲಿ ರಾಜ್ಯ ಮಟ್ಟದ ಸಾಧಾರಣ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಗೆ ರ್ಯಾಂಕಿಂಗ್ ಟೂರ್ನಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಸಾಧಾರಣ ಅಂಡರ್ 19 ಹಾಗೂ ಸೀನಿಯರ್ಸ್ ಯೋನೆಕ್ಸ್ ಸನ್ರೈಸ್ ಅಂತ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಅನ್ನು ಇದೇ 27ರಿಂದ 2ರವರೆಗೆ ಟೂರ್ನಮೆಂಟಿಗೆ ನಡೆಯಲಿದೆ. ಆದ್ದರಿಂದ ಈ ಟೂರ್ನಮೆಂಟಲ್ಲಿ ಸಾಧಾರಣ ಒಂದು 600ರಿಂದ 1,000 ಕರ್ನಾಟಕ ರಾಜ್ಯಾದ್ಯಂತ ಯಾರು ಈ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಆಡುವವರು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಇನ್ನೊಂದು ಆಗಸ್ಟ್ 9 ಮತ್ತು 10ರಿಂದ ನಾವು 9 ಮತ್ತು 10ರಂದು ಜಿಲ್ಲೆ ಮಟ್ಟದ ಕ್ರೀಡಾಕೂಟವನ್ನು ಮಾಡಲಿಕ್ಕಿದ್ದೇವೆ. ಅದು ಕೂಡ ರ್ಯಾಂಕಿಂಗ್ ಜಿಲ್ಲೆಯಲ್ಲಿ ಮಕ್ಕಳಿಗೆ ಒಂದು ರ್ಯಾಂಕಿಂಗ್ ಟೂರ್ನಮೆಂಟ್ ಅನ್ನು ಏರ್ಪಡಿಸಿದ್ದೇವೆ. ಅದು ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಈ ರೀತಿಯ ಕೆಲಸವನ್ನು ಮಾಡಲಿಕ್ಕಿದೆ. ಆದ್ರಿಂದ ತಮ್ಮ ಏನು ಇದು ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಏನು ಉಂಟು ಅದು 2 ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಒಂದು ಸೀನಿಯರ್ಸ್ ಅಂಡರ್ 19 ಸೀನಿಯರ್ಸ್ ಹಾಗೂ ಓಪನ್ ಟೂರ್ನಮೆಂಟ್ ಅದರಲ್ಲಿ 2 ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಅದು ಜುಲೈ 27ರಿಂದ 2ರ ತನಕ ಆಗಸ್ಟ್ 2ರ ತನಕ ನಡೆಯಲಿಕ್ಕಿದೆ. ನಮ್ಮ ಉರುವ ಹೊಸ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆಯಲಿಕ್ಕಿದೆ. ಇದರಿಂದ ತಮ್ಮ ಎಲ್ಲ ಈ ಕ್ರೀಡೆಗೆ ನಮಗೆ ಒಂದು ಏನು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಗೇನು ಬ್ಯಾಡ್ಮಿಂಟನ್ ಕ್ರೀಡೆಗೆ ಏನು ಅವಕಾಶ ಇತ್ತು ಅದನ್ನು ನಮಗೆ ಈಗ ಸಾಧಿಸಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಸುಮಾರು ಇದರಲ್ಲಿ ನಮ್ಮ 1,000ಕ್ಕಿಂತ ಮಿಕ್ಕ ಕ್ರೀಡಾಪಟುಗಳು ಭಾಗವಹಿಸಲಿಕ್ಕಿದ್ದು ಅದರಿಂದ ತುಂಬ ನಮಗೆ ಒಂದು 10,000 ಇದನ್ನು ಮಕ್ಕಳು ನೋಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಾಧಾರಣ 7 ದಿನ ಸತತವಾಗಿ ನಡೆಯಲಿಕ್ಕಿದೆ. ಮತ್ತೆ 2 ದಿವಸ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಅದರಿಂದ ಈ ವ್ಯವಸ್ಥೆಗೆ ಈ ಕ್ರೀಡಾಕೂಟಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಎಲ್ಲರೂ 27ರಂದು ಉದ್ಘಾಟನಾ ಕಾರ್ಯಕ್ರಮ ಇದೆ 8 ಗಂಟೆಗೆ. ಅದಕ್ಕೆ ತಾವೆಲ್ಲರೂ ಬರಬೇಕು ಅಂತ ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ.